ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದರ ಆರ್ಥೋಪೆಡಿಕ್ ವೈದ್ಯಕೀಯ ವಿಭಾಗದ ವತಿಯಿಂದ ಅಸಾಮಿ ಇಂಡಿಯಾ ಕೆಒಎ ಮತ್ತು ಸಿಒಎಸ್ ಮಂಗಳೂರು ಸಂಸ್ಥೆಗಳ ಆಶ್ರಯದಲ್ಲಿ ಇಳಿಜಾರೋವ್ ಎಂಬ ಉಪಕರಣದ ಬಗ್ಗೆ ನಿರಂತರ ವೈದ್ಯಕೀಯ ಶಿಕ್ಷಣ ಮತ್ತು ಕೈಚಳಕ ಕಾರ್ಯಾಗಾರವು ಏಪ್ರಿಲ್ 26ರಂದು ಕಣಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಲಿದೆ ಎಂದು ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಲಾವುದ್ದೀನ್ ಆರಿಫ್ ಕೆ ತಿಳಿಸಿದರು. ಅವರು ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಣಚೂರು ವೈದ್ಯಕೀಯ ಕಾಲೇಜಿನ ಆರ್ಥೋಪೆಡಿಕ್ ವಿಭಾಗವು ಕಾಲಿನ ಕೆಳಭಾಗದ ಎಲುಬು ಮುರಿತಗಳಿಂದಾಗಿ ಉಂಟಾಗುವ ಸಮಸ್ಯೆಗಳನ್ನು ಈ ಉಪಕರಣಗಳನ್ನು ಉಪಯೋಗಿಸಿ ರೋಗಿಗೆ ಹೇಗೆ ಚಿಕಿತ್ಸೆ ನೀಡಬಹುದು, ಎಲುಬುಗಳ ಮುರಿತದಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿ ಗುಣಮುಖವಾಗದ ರೋಗಿಗಳಿಗೆ ಸಹ ಇದನ್ನು ಉಪಯೋಗಿಸಬಹುದಾಗಿದ್ದು ಎಂಬ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಾರ್ಯಾಗಾರದಲ್ಲಿ ತಿಳಿಸಲಾಗುವುದು. ಈ ಸಮ್ಮೇಳನವು ಆಸಕ್ತಿ ಇರುವ ವೈದ್ಯಕೀಯ ತಜ್ಞರಿಗೆ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇಳಿಜಾರೋವ್ ಫಿಕ್ಸೇಟರ್ ಉಪಯೋಗಿಸುವ ಸಮಗ್ರವಾದ ಮಾಹಿತಿಯನ್ನು ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯಾಗಾರಕ್ಕೆ ಆಗಮಿಸಲಿದ್ದಾರೆ ಎಂದರು. Subjects in clinical subjects is conducting a CME or a continuous medical education program with hands-on workshop on Ilizarov methods of treatment in lower limbs, that is a traumatic scenario. As we all know, Ilizarov method of treatment has its own advantages. Even though we have the newer techniques of fixation of fractures, but still Ilizarov method has stood the test of time in the treatment of non-unions. That is, if the fracture does not heal or unite with a specified or with an implant like plate or screws, definitely Ilizarov method of treatment is a way out. And these days we find that there are road traffic accidents are very common. That too, complex trauma is very common. So often we find patients coming with multiple fractures, a single bone shattered into pieces. At times we have seen patients bring the pieces of bone in their hand. Patients, bystanders rather, they bring the bone in their hand also, pieces of bone. In such cases where there is a bone loss and especially in a road traffic accident, the wound has a tendency to get infected because it's contaminated with the dust of road. So under such circumstances, it might be difficult to treat the patient with the routine methods of treatment, especially when there is a bone loss there. Definitely the limb, the thigh or the leg bone or any long bone can go into shortening of the limb and non-union of the fractures also. ವಿಭಾಗ ಮುಖ್ಯಸ್ಥರಾದ ಅಮರ್ನಾಥ್ ಡಿ ಸಾವೂರ್ ಮಾತನಾಡಿ, ಇಳಿಜಾರೋವ್ ಎಂಬ ಯಂತ್ರವನ್ನು ಉಪಯೋಗಿಸಿ ಕಾಲು ಮುರಿತಗೊಂಡ ರೋಗಿಯನ್ನು ಹೇಗೆ ಗುಣಪಡಿಸಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಕಾರ್ಯಾಗಾರದಲ್ಲಿ ತಿಳಿಸಲಾಗುವುದು. ರಷ್ಯಾದ ಸೈಬೀರಿಯಾದಿಂದ ಬಂದ ಈ ಉಪಕರಣವು ಈಗಾಗಲೇ ಅನೇಕ ರೋಗಿಗಳ ಕಾಲನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ದು, ಇದು ಬಹಳ ಉಪಕಾರಿಯಾದ ಸಾಧನವಾಗಿದೆ. ಇದು ಕೇವಲ ರೋಗಿಗಳಿಗೆ ಮಾತ್ರವಲ್ಲದೆ ವೈದ್ಯರು ಕೂಡ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬೇಕಿದೆ ಎಂಬ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ರಸ್ತೆ ಅಪಘಾತಗಳಲ್ಲಿ ಉಂಟಾಗುವ ಎಷ್ಟು ಪೇಷಂಟ್ಗಳಿಗಾಗುವ ತೊಂದರೆಗಳು ಈಗಿನ ಕಾಲದಲ್ಲಿ ಅದಕ್ಕೆ ಹೈ ವೆಲಾಸಿಟಿ ಇಂಜುರೀಸ್ ಅಂತ ಹೇಳ್ತೇವೆ. ತುಂಬ ಕಾಂಪ್ಲಿಕೇಶನ್ಸಿಂದ ಫ್ರ್ಯಾಕ್ಚರೇ ಒಣಗೋದಿಲ್ಲ, ಫ್ರ್ಯಾಕ್ಚರೇ ಗುಣ ಆಗೋದಿಲ್ಲ, ಮತ್ತು ಅದಕ್ಕೆ ಮೀರಿ ಇನ್ಫೆಕ್ಷನ್ ಅಂದರೆ ರೇಷಿಯಾಗಿ ಕಾಲು ಹಿಂದೆ ಎಲ್ಲ ಕಾಲು ಕತ್ತರಿಸಬೇಕಾಗ್ತಾಯಿತ್ತು, ಆ್ಯಂಪ್ಯುಟೇಷನ್ ಅಂತ ಹೇಳ್ತಾಯಿದ್ರು. ಜೀವ ಉಳಿಸಲಿಕ್ಕೆ ಕಾಲೇ ಕತ್ತರಿಸಬೇಕಾಗ್ತಾಯಿತ್ತು. ಈಗಿನ ಕಾಲದಲ್ಲಿ ಈ ಇಲಿಜಾರೋವ್ ಅನ್ನುವ ಈ ಉಪಕರಣಗಳು ಬಂದು ಇಂತಹ ಎಷ್ಟೋ ಸನ್ನಿವೇಶಗಳನ್ನು ನಾವು ಸರಿಪಡಿಸಿದ್ದೇವೆ. ಫ್ರ್ಯಾಕ್ಚರ್ ಸರಿಪಡಿಸ್ಲಿಕ್ಕೆ ಸಾಧ್ಯ ಉಂಟು. ಹಿಂದೆ ಎಲ್ಲ ಫ್ರ್ಯಾಕ್ಚರ್ ಗುಣ ಆಗ್ತಿರ್ಲಿಲ್ಲ. ಎಷ್ಟೋ ಪೇಷಂಟ್ಗಳಿಗೆ ನಿಂತು ನಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಡೀ ಅವರ ಜೀವಾವಧಿ ಅವರು ಬೆಡ್ಡಲ್ಲಿ ಮಲ್ಕೊಳ್ಬೇಕಾಗ್ತಾಯಿತ್ತು. ಈಗ ಅದನ್ನೆಲ್ಲ ನಿವಾರಿಸಿ ಎಲ್ಲ ಸರಿ ಮಾಡಲಿಕ್ಕೆ ಈ ಉಪಕರಣ ಬಂದಿರೋದು ಇಲಿಜಾರೋವ್ ಯಂತ್ರ.
ಈ ಇಲಿಜಾರೋ ಯಂತ್ರ ಹಲವಾರು ವರ್ಷಗಳಿಂದ ಬಂದಿದೆ. ಇದು ರಷ್ಯಾ ಸೈಬೀರಿಯಾದಿಂದ ಬಂದಿರುವ ಇದು ಉಪಕರಣ. ಕಣಚೂರು ವೈದ್ಯಕೀಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಶಹನವಾಜ್ ಮಣಿಪಾಡಿ ಮಾತನಾಡಿ, ಕಣಚೂರು ಆರ್ಥೋಪೆಡಿಕ್ ವಿಭಾಗವು ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಸುಮಾರು 72 ಕಾಲೇಜುಗಳನ್ನು ಒಳಗೊಂಡಿರುವ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹಾಗೂ ಚಿನ್ನದ ಪದಕವನ್ನು ಆರ್ಥೋಪೆಡಿಕ್ ವಿಭಾಗದಲ್ಲಿ ಕಣಚೂರು ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಚೇತನ್ ಕುಮಾರ್ ಅವರು ಪಡೆದುಕೊಂಡಿರುವುದು ಇದು ನಮ್ಮ ಕಾಲೇಜಿಗೆ ಬಹಳ ಹೆಮ್ಮೆಯ ಹಾಗೂ ಸಂತೋಷದ ವಿಚಾರವಾಗಿದೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು. ಕಣಚೂರು ವಿದ್ಯಾಸಂಸ್ಥೆ ಹಾಗೂ ಮೆಡಿಕಲ್ ಕಾಲೇಜ್ ಆಗಿಂದಾಗಿ ಈಗ ಸುಮಾರು 10 ವರ್ಷದಿಂದ ಈ ಪರಿಸರದಲ್ಲಿ ತುಂಬ ಹೆಮ್ಮರವಾಗಿ ಮಂಗಳೂರಿನಲ್ಲಿ ಬೆಳೆದು ನಿಂತಿರುವ ಒಂದು ಸಂಸ್ಥೆ. ಆಗಿಂದಾಗೆ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಮೆಡಿಕಲ್ ವೈದ್ಯಕೀಯ ಪರವಾಗಿ ನಡೆಸ್ತಾ ಇದ್ದೇವೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಆಗಿಂದಾಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಈ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಈಗ ತುಂಬ ಪ್ರಬುದ್ಧವಾದ ಡಿಪಾರ್ಟ್ಮೆಂಟ್. ಡಾಕ್ಟರ್ ಆರಿಫ್ ಇರಲಿ, ಡಾಕ್ಟರ್ ಅಮರನಾಥ್ ಅವರಿದ್ದಾರೆ, ಡಾಕ್ಟರ್ ಜಲಾಲುದ್ದೀನ್, ತುಂಬ ಯೂನಿಟ್ಗಳನ್ನು ಒಳಗೊಂಡ ಡಿಪಾರ್ಟ್ಮೆಂಟು. ಸೊ ಇವಾಗ ಇವರು ಈ ಎಲಿಜಾರೋ ಟೆಕ್ನಿಕ್ ಆವಾಗಲೇ ಈಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಷ್ಯನ್ ಟೆಕ್ನಾಲಜಿ ಅದರ ಉಪಕರಣಗಳನ್ನು ಉಪಯೋಗಿಸಿ ಈ ರೋಗಿಗಳು ಸಾಮಾನ್ಯವಾಗಿ ಏನು ಆಕ್ಸಿಡೆಂಟ್ ಆಗಲಿ, ಏನೇ ಟ್ರಾಮಾ ಇರಲಿ, ಏನು ಬೋನ್ ಲಾಸ್ ಆಗಿರುತ್ತೆ, ಅಂಥ ಸಂದರ್ಭದಲ್ಲಿ ಈ ಒಂದು ಬೋನನ್ನು, ಈ ಒಂದು ಮೂಳೆಯನ್ನು ನೀಳವಾಗಿಸು ಉದ್ದನೆ ಮಾಡುವಂಥ ಈ ಒಂದು ಪರಿಕ್ರಮ ಏನಿದೆ, ಇದರ ಬಗ್ಗೆ ಈ ಅಸ್ಸಾಮಿ ಎಂಬ ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ನ ಅಂಡರಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ತುಂಬ ಸುದ್ದಿಗೋಷ್ಠಿಯಲ್ಲಿ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಎಂವಿ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶೀರ್ ಅಬ್ದುಲ್ ರಶೀದ್, ಆರ್ಥೋಪೆಡಿಕ್ಸ್ ವಿಭಾಗದ ಡಾಕ್ಟರ್ ಬಿಆರ್ ಚೇತನ್ ಕುಮಾರ್, ಅಂತಿಮ ವರ್ಷದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿ ಡಾಕ್ಟರ್ ಸುದರ್ಶನ್ ಅಭಿಷೇಕ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.